ನೀವೇನೋ ಒಂದು ವಿಶೇಷ ಅಡಿಗೆ ಮಾಡಬೇಕು ಅಂತ ರೆಸಿಪಿನ ಪುಸ್ತಕದಲ್ಲೋ ಗೂಗಲ್ನಲ್ಲೋ ಹುಡುಕ್ತೀರಾ. ನೀವು ಅಡಿಗೆ ಮಾಡೋದು ಸುಲಭ ಆಗ್ಲಿ ಅಂತ ಅವರು ಮೊದಲು ಸಾಮಗ್ರಿಗಳ ಪಟ್ಟಿಯನ್ನು ಕೊಡ್ತಾರೆ, ಮತ್ತೆ ಇನ್ನೇನ್ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿ ಐಟಿ ರಿಟರ್ನ್ಸ್ ಫೈಲ್ ಮಾಡುವಾಗ ಕೂಡ ಯಾವ್ಯಾವ ವಿಷಯ ತಿಳ್ಕೊಂಡಿರ್ಬೇಕು, ಯಾವ್ಯಾವ ವಿವರ ನೀಡಬೇಕು ಅನ್ನೋ ಒಂದು ಚೆಕ್ ಲಿಸ್ಟ್ ಇದ್ರೆ ನೀವು ಐಟಿ ರಿಟರ್ನ್ಸ್ ಫೈಲ್ ಮಾಡೋದು ಸುಲಭ ಆಗತ್ತೆ ಅಲ್ವಾ. ನಮಸ್ಕಾರ, ನಾನು ಅಪೂರ್ವ, ಕ್ಲಿಯರ್ ಟ್ಯಾಕ್ಸ್ ನ ಉದ್ಯೋಗಿ. ನೀವು ಆರಾಮಾಗಿ ಐಟಿ ರಿಟರ್ನ್ಸ್ ಫೈಲ್ ಮಾಡೋಕೆ ಗಮನದಲ್ಲಿ ಇಟ್ಕೋಬೇಕಿರೋ 5 ಅಂಕಿ ಅಂಶಗಳು ಇಲ್ಲಿದೆ. ಮೊದಲನೇದು, ಐಟಿ ರಿಟರ್ನ್ಸ್ ಫೈಲ್ ಮಾಡೋಕೆ ಕೊನೆಯ ದಿನಾಂಕ ಈ ತಿಂಗಳ ಅಂದ್ರೆ ಡಿಸೆಂಬರ್ನ 31ನೇ ತಾರೀಕು. ಸರ್ಕಾರ ನಿಗದಿ ಮಾಡಿರೋ ಈ ಕೊನೆಯ ದಿನಾಂಕದೊಳಗೆ ಐಟಿಆರ್ ಫೈಲ್ ಮಾಡೋದು ನಿಮ್ ಗುರಿಯಾಗಿರ್ಲಿ. ಈಗಾಗ್ಲೇ ಕೊನೆ ದಿನಾಂಕವನ್ನ ಒಂದ್ಸರಿ ಮುಂದೂಡಿದ್ದಾರೆ, ಮತ್ತೆ ಮುಂದೂಡ್ತಾರೆ. ಆಮೇಲೆ ಯಾವಾಗಾದ್ರೂ ಫೈಲ್ ಮಾಡೋಣ ಅಂತ ಸಮಯ ತಳ್ಳೋ ಬದಲು ಆ ಕೆಲ್ಸನ ಮಾಡಿ ಮುಗಿಸ್ಬಿಟ್ರೆ ಒಳ್ಳೇದಲ್ವಾ. ಈಗ ಐಟಿಆರ್ ಫೈಲ್ ಮಾಡೋದನ್ನ ಮುಂದೆ ತಳ್ಳಿ ಮತ್ತೆ ಯಾವ್ದೋ ಕೆಲ್ಸದಲ್ಲಿ ನೀವು ಅದನ್ನ ಮರ್ತು ಬಿಟ್ರೆ ಹಾಗೂ ಕೊನೆ ದಿನಾಂಕ ದಾಟ್ ಹೋದ್ರೆ ನೀವೇ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಇದಲ್ಲದೆ ನಿಗದಿತ ದಿನಾಂಕದೊಳಗೆ ಐಟಿಆರ್ ಫೈಲ್ ಮಾಡದೆ ಹೋದ್ರೆ ನೀವು ಕೆಲವು ನಷ್ಟಗಳನ್ನ ಕ್ಯಾರಿ ಫಾರ್ವರ್ಡ್ ಕೂಡ ಮಾಡಕ್ಕಾಗಲ್ಲ. ಎರಡನೇದು, ನಿಮಗೆ ಅನ್ವಯ ಆಗೋ ಐಟಿಆರ್ ಫಾರ್ಮ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 7 ತರದ ಐಟಿಆರ್ ಫಾರ್ಮ್ಗಳು ಚಾಲ್ತಿಯಲ್ಲಿವೆ. ನಿಮ್ಮ ಆದಾಯ ಮೂಲಗಳು ಮತ್ತು ಶ್ರೇಣಿಯನ್ನ ಆಧರಿಸಿ ನೀವು ಯಾವ ಐಟಿಆರ್ ಫಾರ್ಮ್ ಅನ್ನ ಬಳಸಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಉದಾಹರಣೆಗೆ, ನೀವು ತಿಂಗಳ ಸಂಬಳ 1 ನೆಚ್ಚಿ ಬದುಕೋರಾದ್ರೆ ನೀವು ಐಟಿಆರ್ ಫಾರ್ಮ್ 1 ಬಳಸಬೇಕು. ಅದೇ ನಿಮ್ಮ ವಾರ್ಷಿಕ ಸಂಬಳ 50 ಲಕ್ಷಕ್ಕಿಂತ ಹೆಚ್ಚಿದ್ರೆ ನೀವು ಐಟಿಆರ್ ಫಾರ್ಮ್ 2 ಬಳಸಬೇಕು. ನಿಮಗೆ ಅನ್ವಯ ಆಗೋ ಫಾರ್ಮ್ ನಲ್ಲಿ ನಿಮ್ಮ ಆದಾಯದ ಬಗ್ಗೆ ನೀವು ವಿವರ ನೀಡಬೇಕಾಗುತ್ತೆ. ಈ 7 ಫಾರ್ಮ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ವಿವರಣೆಯಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೂರನೇದು, ನಿಮಗೆ ಅನ್ವಯ ಆಗೋ ಐಟಿಆರ್ ಫಾರ್ಮ್ ನಲ್ಲಿ ತಪ್ಪಿಲ್ಲದಂತೆ ಮಾಹಿತಿ ಭರ್ತಿ ಮಾಡೋದು. ಕೆಲವರು ತಮ್ಮ ಆದಾಯದ ಬಗ್ಗೆ ಮಾಹಿತಿಯನ್ನ ಯಾರ ಜೊತೆಗೂ ಹಂಚ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಆದ್ರಿಂದ ಐಟಿಆರ್ ಫಾರ್ಮ್ ಅನ್ನ ತಾವೇ ಖುದ್ದು ಭರ್ತಿ ಮಾಡ್ತಾರೆ. ಇನ್ನು ಕೆಲವರು ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಅಂದ್ರೆ ತೆರಿಗೆ ಸಲಹೆಗಾರರ ಮೊರೆ ಹೋಗ್ತಾರೆ. ನೀವೇ ಭರ್ತಿ ಮಾಡಿದ್ರು ಇನ್ಯಾರ ಕೈಲಿ ಭರ್ತಿ ಮಾಡಿಸಿದ್ರು ನಿಮ್ಮ ಫಾರ್ಮ್ ನಲ್ಲಿ ಕೊಟ್ಟಿರುವ ಮಾಹಿತಿಗೆ ನೀವೇ ಜವಾಬ್ದಾರರಾಗ್ತೀರಾ. ಆದ್ದರಿಂದ ಭರ್ತಿ ಮಾಡಿ ಆದ್ಮೇಲೆ ಮತ್ತು ಸಬ್ಮಿಟ್ ಮಾಡೋ ಮುಂಚೆ ನೀವು ಕೊಟ್ಟಿರೋ ಮಾಹಿತಿಯನ್ನ 2 ಸಾರಿ ಕ್ರಾಸ್ ಚೆಕ್ ಮಾಡಿ. ಯಾವ್ದಾದ್ರೂ ಆದಾಯ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿ ನೀಡೋದು ಮರ್ತಿದ್ದೀರಾ ಅಂತ ಪರಿಶೀಲನೆ ಮಾಡಿ. ಏನಾದ್ರೂ ತಪ್ಪುಗಳಾಗಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಐಟಿಆರ್ ಫೈಲ್ ಮಾಡೋದು ವ್ಯರ್ಥ ಆಗೋಗುತ್ತೆ. ಆದ್ರೆ ತಲೆ ಕೆಡ್ಸ್ಕೋಬೇಡಿ, ಅಕಸ್ಮಾತ್ ನಿಮ್ಮ ಕೈ ಮೀರಿ ಏನಾದ್ರೂ ತಪ್ಪುಗಳಾಗಿದ್ರೆ ರಿವೈಸ್ ರಿಟರ್ನ್ಸ್ ಫೈಲ್ ಮಾಡಬಹುದು. 4ನೇದು, ನೀವು ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಟ್ಯಾಕ್ಸ್ ಲ್ಯಾಬ್ನ ಅಡಿಯಲ್ಲಿ ಬರ್ತೀರಾ, ಅದರ ತೆರಿಗೆ ದರ ಎಷ್ಟು ಹಾಗೂ ಯಾವ್ದಾದ್ರೂ ರಿಬೇಟ್ಸ್ಗೆ ನೀವು ಯೋಗ್ಯರ ಅನ್ನೋದನ್ನ ತಿಳ್ಕೊಳ್ಳಿ. ನಿಮ್ಮ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಐಟಿಆರ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ. ಹಿರಿಯ ನಾಗರಿಕರಿಗಾದ್ರೆ ಈ ಮಿತಿ 3 ಲಕ್ಷ ರೂಪಾಯಿ. ಕಂಪನಿಗಳಿಗೆ ಪ್ರತ್ಯೇಕ ತೆರಿಗೆ ವ್ಯವಸ್ಥೆ ಇದೆ. ಕೆಲವು ಸಂದರ್ಭಗಳಲ್ಲಿ ತೆರಿಗೆ ಜೊತೆ ಸರ್ಚಾರ್ಜ್ ಕೂಡ ಅನ್ವಯ ಆಗುತ್ತೆ. ಅಕಸ್ಮಾತ್ ನೀವು ತಪ್ಪಾಗಿ ಲೆಕ್ಕ ಹಾಕಿ ಕಡಿಮೆ ತೆರಿಗೆಯನ್ನ ಪಾವತಿಸಿದ್ರೆ ಆದಾಯ ತೆರಿಗೆ ಇಲಾಖೆಯವರು ನಿಮ್ಮ ಐಟಿಆರ್ ಅನ್ನ ಪರಿಶೀಲಿಸಿದ ಮೇಲೆ ಒಂದು ನೋಟಿಸ್ ಕಳಿಸ್ತಾರೆ. ಆಗ್ಲಾದ್ರೂ ನೀವು ಮಿಕ್ಕ ತೆರಿಗೆಯನ್ನ ಪಾವತಿಸಬೇಕಾಗತ್ತೆ. ಅದರ ಬದಲು ಸರಿಯಾದ ತೆರಿಗೆ ದರ ತಿಳ್ಕೊಂಡು ಸರಿಯಾದ ತೆರಿಗೆಯನ್ನ ಒಂದೇ ಸಾರಿ ಪಾವತಿಸೋದು ಸೂಕ್ತ. ಇದಲ್ಲದೆ ನಿಮ್ಮ ಆದಾಯ 5 ಲಕ್ಷದೊಳಗಿದ್ರೆ ನೀವು ತೆರಿಗೆ ರಿಬೇಟ್ ಪಡೆಯೋಕೆ ಯೋಗ್ಯರಾಗಿರ್ತೀರಿ. ತೆರಿಗೆ ನಿಯಮಗಳನ್ನ ತಿಳ್ಕೊಳ್ಳೋದು ಲಾಭದಾಯಕನೇ. ಈ 5ನೇ ಅಂಕಿ ಅಂಶ 50 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರಿಗೆ ಅನ್ವಯ ಆಗತ್ತೆ. ಇಂಥವರು ತಮ್ಮ ಬಳಿ ಇರೋ ಎಲ್ಲಾ ಸ್ವತ್ತುಗಳು ಮತ್ತು ಬಾಧ್ಯತೆಗಳ ಬಗ್ಗೆ ಐಟಿಆರ್ ಫಾರ್ಮ್ ನಲ್ಲಿ ಮಾಹಿತಿ ನೀಡಬೇಕು. ಇದರ ಜೊತೆಗೆ ಭಾರತದಿಂದ ಆದಾಯ ಇದ್ರೂ ಇಲ್ಲದಿದ್ರು ಫಾರಿನ್ ಅಸೆಟ್ಸ್ ಹೊಂದಿದ್ರೆ ಅದರ ಪೂರ್ತಿ ಮಾಹಿತಿ ಐಟಿಆರ್ ಫಾರ್ಮ್ ನಲ್ಲಿ ನೀಡಬೇಕು. ಇದಕ್ಕೆ ಅಂತಾನೆ ಐಟಿಆರ್ ಫಾರ್ಮ್ ನಲ್ಲಿ ಪ್ರತ್ಯೇಕ ವಿವರ ಪಟ್ಟಿ ಒದಗಿಸಲಾಗಿದೆ. ಇಂಥ ಮಾಹಿತಿಯನ್ನ ಮುಚ್ಚಿಟ್ಟು ನೀತಿಯನ್ನ ಉಲ್ಲಂಘಿಸಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋ ಅವಕಾಶ ಇದೆ. ತಿಳ್ಕೊಂಡ್ರಲ್ಲ ಐಟಿಆರ್ ಫಾರ್ಮ್ ಫಿಲ್ ಮಾಡುವಾಗ ಏನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅಂತ. ಈಗ ತಡ ಮಾಡದೆ ಐಟಿಆರ್ ಫೈಲ್ ಮಾಡಿ. ಈ ಐಟಿಆರ್ ಫೈಲ್ ಮಾಡೋಕೆ ಇನ್ನೊಂದು ಸುಲಭದ ವಿಧಾನ ಹೇಳ. ನಮ್ ಕ್ಲಿಯರ್ ಟ್ಯಾಕ್ಸ್ ಪೋರ್ಟಲ್ ನಲ್ಲಿ ಫೈಲ್ ಮಾಡಿ. ಚಕಾಚಕ್ ಅಂತ 7 ನಿಮಿಷದಲ್ಲಿ ಫೈಲ್ ಮಾಡಬಹುದು. ನಿಮಗೆ ಕಷ್ಟ ಅನಿಸಿದ್ರೆ ನಮ್ಮ ಪರಿಣಿತರ ಸಹಾಯ ಕೂಡ ಪಡ್ಕೊಂಡು ಫೈಲ್ ಮಾಡಬಹುದು. ನಮ್ಮವರಿಗೆ ನಮ್ಮ ಭಾಷೆಯಲ್ಲೇ ಉಪಯುಕ್ತ ಮಾಹಿತಿ ಕೊಡಬೇಕು ಅಂತ ಈ ಸಣ್ಣ ಪ್ರಯತ್ನ ಮಾಡಿದೀವಿ.
ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ನ ಮೂಲಕ ತಿಳಿಸಿ.